ಕೋಡೆ ಹತ್ಯೆಯಿನ ಕಲ್ಲಿಗ ಟೈಗರ್ಸ್ನ ಸ್ಥಾಪಕ ಅಕ್ಷಯ್ ಕಲ್ಲಿಗ ಇಲ್ಲಾಗ ಅರುಣ್ ಕುಮಾರ್ ಬುತ್ತಿಲ ಭೇಟಿ ಕೊರ್ತಾರೆ. ಕೋಡೆ ಖಾಸಗಿ ಕಾರ್ಯಕ್ರಮದ ಸೆಟ್ ಬೆಂಗಳೂರಿಗೆ ಪೊದ್ದಿತ್ತಿನ ಅರುಣ್ ಕುಮಾರ್ ಬುತ್ತಿಲ ಇನಿ ಅಕ್ಷಯ್ ಇಲ್ಲಾಗ ಭೇಟಿ ಮಲ್ತದ್ದು ಇಲ್ಲದಕ್ಲಿಗೆ ಸಾಂತ್ವನ ಪಂಡಿರು. ಘಟನೆಯ ದಿನನೇ ಪೊಲೀಸ್ ವರಿಷ್ಠಾಧಿಕಾರಿಡ ಪಾತಿರ್ದು ಅಕ್ಷಯ್ ಕಲ್ಲಿಗ ಕೇರಿನ ಆರೋಪಿಲೆಗ ಕಾನೂನು ಪ್ರಕಾರವಾದ ಶಿಕ್ಷೆ ಆವಡು ಪಂಡದ ಬಂಡಿರು. ಪುತ್ತೂರು ಠಾಣೆದ ಕೆಟ್ಟುಪ್ಪುನ CCTVಲು ಕಾರ್ಯ ಮಲ್ತೊಂದಿಜ್ಜಿ. ಇಲಾಖೆ ಆಯ್ನಾಥ್ ಬೇಕಡ ಪುತ್ತೂರದ CCTVಲಿನ ಸಮ ಮಲ್ತದ್ದು ರಾತ್ರಿ ಪೊರ್ತುಗು ರೋಂದು ದೀವೋಡು ಪಂಡದ ಬಂಡಿರು. ನಿನ್ನೆ ಪುತ್ತೂರಿನ ನೆಹರು ನಗರದಲ್ಲಿ ನಡೆಯಬಾರದಂತ ಒಂದು ಘಟನೆ ನಡೆದೋಗಿದೆ. ಕಲೆಯ ಪ್ರೋತ್ಸಾಹವನ್ನು ನೀಡ್ತಾ ಇರತಕ್ಕಂತ ಮತ್ತು ಸಂಸ್ಕೃತಿಯನ್ನ ಆರಾಧಕನಾಗಿರುವಂತ ತರುಣ ಅಕ್ಷಯ್ ಅನ್ನತಕ್ಕಂತ ಹುಡುಗನ ಹತ್ಯೆಯಾಗಿದೆ. ನಾನು ಭಗವಂತನಲ್ಲಿ ಇಷ್ಟೇ ಪ್ರಾರ್ಥನೆಯನ್ನು ಮಾಡುವಂತದ್ದು, ಈ ರೀತಿಯ ಘಟನೆಗಳು ಮುಂದಿನ ದಿವಸಗಳಲ್ಲಿ ಪುತ್ತೂರಿನಲ್ಲಿ ಆಗಬಾರದು. ಯಾವ ಅಕ್ಷಯನನ್ನ ಕಳ್ಕೊಂಡಿರ್ತಕ್ಕಂಥ ಚಂದ್ರಣ್ಣ ದಂಪತಿಗಳಿಗೆ ಅಗಲಿಕೆಯ ದುಃಖವನ್ನ ಸಹಿಸ್ತಕ್ಕಂಥ ಶಕ್ತಿಯನ್ನ ಭಗವಂತ ಕೊಡ್ಲಿ. ಮತ್ತು ಕಲ್ಲೆಗದ ಹೆಸರನ್ನ ಇಡೀ ಜಿಲ್ಲೆಗೆ ಕೊಂಡೊಯ್ತಾ ಇರತಕ್ಕಂಥ ಆ ಹುಲಿ ನವರಾತ್ರಿಯ ಸಂದರ್ಭದಲ್ಲಿ ಹುಲಿಯ ವೇಷಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿರತಕ್ಕಂಥ ಅಕ್ಷಯನ ಆತ್ಮಕ್ಕೆ ಶಾಂತಿ ಭಗವಂತನು ನೀಡ್ಲಿ ಮತ್ತು ಅವರ ಕುಟುಂಬದವರಿಗೆ ಆ ದುಃಖವನ್ನ ಸಹಿಸತಕ್ಕಂಥ ಶಕ್ತಿಯನ್ನು ಕೊಡ್ಲಿ. ಮತ್ತು ನಾವು ಚಂದ್ರಣ್ಣನಲ್ಲಿ ಇಷ್ಟೇ ಹೇಳುವಂಥದ್ದು, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ನಿಮ್ಮ ಕಷ್ಟ ಸುಖ ಎಲ್ಲ ನಮ್ಗೆ ಗೊತ್ತಿದೆ. ಒಂದು ಮಗನನ್ನ ಕಳೆದುಕೊಂಡಿರ್ತಕ್ಕಂಥ ತಂದೆಯ ಸ್ಥಿತಿ ಏನು ಅನ್ನುವಂಥದ್ದು ನಮಗೆ ಈಗ ಅವರ ಮನೆಗೆ ಭೇಟಿ ನೀಡತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಅರಿತಿದ್ದೇವೆ. ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಬೆಂಗಳೂರಿನಲ್ಲಿ ಅನ್ಯ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿನಲ್ಲಿ ಇದ್ದ ಕಾರಣ ಬರ್ಲಿಕ್ಕಾಗ್ಲಿಲ್ಲ. ಚಂದ್ರಣ್ಣನಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೇವೆ ಮತ್ತು ನೀವು ಆ ನೋವನ್ನ ಸಹಿಸಿಕೊಂಡು ಆ ಇಬ್ರು ಇನ್ನೆರಡು ಮಕ್ಕಳು ಇದ್ದಾರೆ ಅವರನ್ನು ಕೂಡ ಬೆಳೆಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಮಾಡ್ತಾ ಇದ್ದೀವಿ.